Hello guys. ಲಚ್ಚು 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 ಇವರ ಮಗು ದೊಡ್ಡದಾಗಿದೆ. ನಮ್ಮ ಉಪದ್ರ ಮಾಡೋದು ನೋಡಿ ನಮ್ಮ ಬೆಕ್ಕಿಗೆ. ಇಲ್ಲಿ ಜಿಗ್ಗಾಗಿ ರೆಡಿಯಾಗಿದ್ದಾರೆ. ಯಾವ ಶಾಪಿಂದ ಸಾರಿ. ಇವರ ಹಾಡು ಹೇಗಿತ್ತು ಗೈಸ್ ಮೊನ್ನೆದ್ದು? ಅವರೇ ಹೇಳ್ತಿದ್ದಾರೆ ಸೂಪರ್ ಅಂತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಹೇಳಿದರೆ, ನಾನು ಆಲ್ರೆಡಿ ಒಂದು ಕಾಂಪಿಟೇಷನ್ ಇಟ್ಟಿದ್ದೇನೆ. ಆ್ಯಂಡ್ ನನಗೆ 20K ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಸಬ್ಸ್ಕ್ರೈಬ್ರೊಬ್ಬರು ವಿಶಸ್ ವೀಡಿಯೋ ಕೂಡ ಕಳಿಸಿದ್ದಾರೆ. ಸೊ ಅದು ಕೂಡ ಇವತ್ತಿನ ವ್ಲಾಗಲ್ಲಿ ಇರಲಿಕ್ಕಿದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಏನು ಅಂತ ಹೇಳಿದರೆ, 20K ಸಬ್ಸ್ಕ್ರೈಬ್ ಆದ ಲೆಕ್ಕದಲ್ಲಿ ಪ್ರತಿಯೊಂದು ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ವಿಡಿಯೋ ಹಾಕಿ ಕಳಿಸಿದ್ರೆ ಕ್ರಿಯೇಟಿವಿಟಿಗೆ ಹೆಚ್ಚಿನ ಆದ್ಯತೆ. ಸೊ ಕ್ರಿಯೇಟಿವಿಟಿಯಲ್ಲಿ ವಿಡಿಯೋ ಮಾಡಿ ಹಾಕಿದರೆ ಅವರಿಗೆ ಜಾನ್ವರಿಯಲ್ಲಿ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ತುಂಬ ಜನ ಕಳಿಸ್ತಾ ಇದ್ದಾರೆ. ಸೊ ಇವತ್ತು ಒಂದು ವಿಡಿಯೋ ಅದರಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಸೊ ಭವ್ಯ ಅಂತ, ಸೊ ಅವರ ಮಗ ವಿಶಸ್ ವಿಡಿಯೋ ಕಳಿಸಿದ್ದಾರೆ. ಸೊ ಹಾಗಾಗಿ ಅವರ ವಿಡಿಯೋ ಹಾಕ್ತಾ ಇದ್ದೇನೆ. ತುಂಬ ಚೆನ್ನಾಗಿ, ಅದು ಕೂಡ ಅಡಿಕೆ ಕಾಯಿ ಉಂಟಲ್ವಾ, ಸೊ ಅದರಲ್ಲಿ ಕ್ರಿಯೇಟಿವಿಟಿ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ನನಗೆ. ಸೊ ಜಸ್ಟ್ ವಾಚ್. ಎಸ್, ನೋಡಿದ್ರಲ್ವಾ ತುಂಬ ಚೆನ್ನಾಗಿ ಕ್ರಿಯೇಟಿವಿಟಿಯಲ್ಲಿ ಮಾಡಿದ್ದಾರೆ. ತುಂಬ ಮಕ್ಕಳೇ ಕಳಿಸಿದ್ದಾರೆ. ಆಲ್ಮೋಸ್ಟ್ ದೊಡ್ಡವರಿಗೆ ನರ್ವಸ್ ಆಗುತ್ತಾ ಏನು ಅಂತ ಗೊತ್ತಿಲ್ಲ, ಚಿಕ್ಕ ಮಕ್ಕಳೇ ಜಾಸ್ತಿ ಕಳಿಸ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಇಷ್ಟ ಆಯ್ತು ನನಗೆ. ಆ್ಯಂಡ್ ನೆಕ್ಸ್ಟ್ ತುಂಬ ಜನ ಕಳಿಸಿದ್ದಾರೆ. ಸೊ ನೆಕ್ಸ್ಟ್ ಹಾಕ್ತಾ ಹೋಗ್ತೇನೆ. ಇವತ್ತು ಸ್ವಲ್ಪ ಫ್ರೀ ಇತ್ತು, ಹಾಗಾಗಿ ಆ ಬ್ಲಾಗನ್ನೇ ಮಾಡ್ತಿದ್ದೇನೆ. ಆ್ಯಂಡ್ ನಾನು ಇದು ಕಾಂಪಿಟೇಷನ್ ಇಟ್ಟಿದ್ದೇನಲ್ವಾ, ಋಣಾನುಬಂಧ ಅಂತ. ಸೊ ತುಂಬ ಜನ ನನ್ನ ಹತ್ರ ಕೇಳ್ತಿದ್ರು, ಅಮ್ಮನಟ್ಟಿಗೆ ಮಾಡಿ ಫೋಟೋ, ಮತ್ತು ಅಪ್ಪನಟ್ಟಿಗೆ ಮಾಡಿ, ಮತ್ತು ಫ್ರೆಂಡ್ಸ್ ಎಲ್ಲ ಹೇಳಿದ್ದೇನೆ ಆಲ್ರೆಡಿ. ಸೊ ಬೇರೆ ಬೇರೆ ಟೈಪಲ್ಲಿ ಕಾಂಪಿಟೇಷನ್ ಇಡಿ ಅಂತ. ಋಣಾನುಬಂಧ ಇದು ಎಲ್ಲವೂ ಆಗುತ್ತೆ. ಯಾರು ಬೇಕಾದರೂ ಫೋಟೋ ಕಳಿಸ್ಬೋದು, ಯಾರ ಜೊತೆ ಬೇಕಾದರೂ ಫೋಟೋ ಕಳಿಸ್ಬೋದು. ಋಣಾನುಬಂಧ ಅಂದರೆ ಅದೇ ತಂದೆ ತಾಯಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಮತ್ತು ಸ್ನೇಹಿತರ ಜೊತೆ ಆಗಿರ್ಬೋದು, ಅಣ್ಣ ತಮ್ಮಂದಿರು, ಮತ್ತು ಕಸಿನ್ಸ್, ನೇಬರ್ಸ್, ಯಾರು ಬೇಕಾದರೂ ಕಳಿಸ್ಬೋದು. ಸೊ ಹಾಗಾಗಿ ಆ ಒಂದು ಥೀಮನ್ನು ಇಟ್ಟಿರೋದು. ಸೊ ಆ ಒಂದು ಟೈಟಲನ್ನು ಕೊಟ್ಟಿರೋದು ನನ್ನ ಪ್ರೀತಿ ಅಕ್ಕ, ಮತ್ತು ಅವರು ಕೂಡ ನನಗೆ ಕೊಲೀಗ್ ಸುಮಿತ್ರಕ್ಕ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪೋಸ್ಟರ್ ಡಿಸೈನ್ ಮಾಡಿರೋದು ರಕ್ಷಿ ಎಡಿಟರ್ ಯೂಟ್ಯೂಬ್ ಚಾನಲ್ನವರು. ಸೊ ನನಗೆ ತುಂಬ ಖುಷಿ ಆಯಿತು. ಯಾಕೆಂತ ಹೇಳಿದರೆ ಅದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನನಗೆ ನಿಜವಾಗಿ ಬೇರೆ ಒಂದು ಇದನ್ನು ಇಡಬೇಕು ಅಂತ ಇತ್ತು ಟೈಟಲ್, ಬಟ್ ಅವ್ರು ನನಗೆ ಟೈಟಲ್ ಕೊಟ್ಟು ತುಂಬ ಖುಷಿ ಆಯ್ತು ನನಗೆ. ಸೊ ಯಾರು ಬೇಕಾದರೂ ಫೋಟೋ ಕಳಿಸ್ಬೋದು. ಆ್ಯಂಡ್ ಒಂದು ಕ್ಲಾರಿಟಿ, ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಒಂದು ಕ್ಲಾರಿಟಿ ಏನಪ್ಪ ಅಂತ ಹೇಳಿದರೆ, ಕೈ ಬಚ್ಚಿದುಂಟು. ಒಂದು ಕ್ಲಾರಿಟಿ ಏನಪ್ಪ ಅಂತ ಹೇಳಿದರೆ, ಈ ಸಲ ನಾನು 5,000ವರೆಗೆ ಕ್ಯಾಶ್ ಪ್ರೈಸ್ ಇಟ್ಟಿದ್ದೇನೆ. ಯಾರಿಗೆ ಇಷ್ಟು ಅಂತ ಎಲ್ಲೂ ಹೇಳಿಲ್ಲ, ಓಕೆನಾ? ಸೊ 10 ಜನರಿಗೆ ಕನ್ಫರ್ಮ್ ಆಗಿ ಕ್ಯಾಶ್ ಪ್ರೈಸ್ ಸಿಗ್ತಾ ಇದೆ 5,000ವರೆಗೆ. ಅಂದರೆ ಕೆಲವರಿಗೆ ಕನ್ಫ್ಯೂಷನ್, ಒಬ್ಬೊಬ್ಬರಿಗೆ 5,000ನಾ ಅಂತ ಕನ್ಫ್ಯೂಷನ್. ಖಂಡಿತ ಅಲ್ಲ, 10 ಜನರಿಗೆ 5,000 ಶೇರ್ ಆಗುತ್ತೆ. ಸೊ ಒಬ್ಬೊಬ್ಬರಿಗೆ ಗಿಫ್ಟ್ ಕ್ಯಾಶ್ ಪ್ರೈಸ್ ಕೊಡೋ ಬದಲು ಅಲ್ಲಿ 10 ಜನರಿಗೆ ಕೊಟ್ಟರೆ ಏನೋ ಒಂದು ಬೆನಿಫಿಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಥರ ಇಟ್ಟಿರೋದು. ಒಬ್ಬರಿಗೆ ಕೊಟ್ಟರೆ ಅದು ಒಬ್ಬರು ಮಾತ್ರ ಪಾಲಾಗುತ್ತೆ, 10 ಜನರಿಗೆ ಕೊಟ್ಟರೆ 10 ಜನರಿಗೆ. ಸೊ ಖುಷಿ ಅಲ್ವಾ? ಹಾಗಾಗಿ 10 ಜನರಿಗೆ ಈ ಸಲ ಕ್ಯಾಶ್ ಪ್ರೈಸ್ ಇಟ್ಟಿರುವಂಥದ್ದು. ಎಂಟ್ರಿ ಫೀಸ್ 50 ಇಟ್ಟಿದ್ದೇನೆ. ನಾನು ಪ್ರತಿ ಸಲ ಕಾಂಪಿಟೇಷನ್ ಇಡುವಾಗ ಅದರಲ್ಲಿ ಲಾಸ್ಟ್ ಇಂಟೆನ್ಷನ್ ಬರಿತಾ ಇದ್ದೆ. ಈ ಸಲ ನಾನು ಹಾಕಲಿಲ್ಲ. ಯಾಕಂತ ಹೇಳಿದರೆ ತುಂಬ ಕಡೆಗಳಿಂದ ಕೆಲವು ವಿರೋಧಗಳು ಬರ್ತಾ ಉಂಟು. ನೀವು ಹೇಳೋದು ಮಾತ್ರ ಮಾಡೋದಿಲ್ಲ ಹಾಗೆ ಅಂತ. ಬಟ್ ನಾನು ಮಾಡೋ ಕೆಲಸ ನನಗೆ ಗೊತ್ತಿದ್ರೆ ಸಾಕು. ಹಾಗಾಗಿ ನಾನು ಅದನ್ನು ಎಲ್ಲೂ ಕೂಡ ಇನ್ನು ಮೆನ್ಷನ್ ಮಾಡ್ತಾ ಇಲ್ಲ, ಓಕೆನಾ? ಆ್ಯಂಡ್ ಖಂಡಿತ ನೀವು ಹೇಳಿದಾಗೆ ತಿಂಗಳು ಈ ಥರ ಕಾಂಪಿಟೇಷನ್ ಇರ್ತಾ ಇರ್ತೇನೆ. ಕಾಂಪಿಟೇಷನ್ ಅನ್ನೋದಕ್ಕಿಂತಲೂ ಇನ್ನು ಕ್ರಿಯೇಟಿವಿಟಿಯನ್ನು ಜಾಸ್ತಿ ತರ್ತೇನೆ. ಕೆಲವೊಂದು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೇನೆ. ಆಯಿತು, ಮಗಳ ಬರ್ಡೇ ಬ್ಯುಸಿ ಅದೆಲ್ಲ ಆಯಿತು. ಇನ್ನು ಹೊಸ ವೀಡಿಯೋಗಳು ಬರುತ್ತೆ. ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಎಸ್, ಈಗ ಸದ್ಯಕ್ಕೆ ನಾನು
ಚಿಕ್ಕಿಯ ಮನೆಗೆ ಸತ್ಯನಾರಾಯಣ ಪೂಜೆ ಉಂಟು. ಸೊ ಹಾಗಾಗಿ ಹೊರಟು ನಿಂತಿದ್ದೇನೆ. ಅಲ್ಲಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಬಾಯ್. मेघवर्णं भुवाङ्गं रक्तीकान्तं कमलनयनं योगिहृद्यानगम्यं वन्दे ಹಲೋ ಗೈಸ್, ಇಲ್ಲಿ ಬೆಕ್ಕು ನೋಡಿ, ಬೆಕ್ಕು. ಓ ನಮ್ಮ ನಾಯಿ ಇಲ್ಲಿಗೆ ಬಂದಿದೆ. ಅಲ್ಲ ಆಯ್ತಾ, ಇದು ಅವರ ನಾಯಿ. ಅದಕ್ಕೆ ನಂಜಿ ಆಗುದು, ಅದಕ್ಕೆ ನಂಜಿ ಆಗುದು ಇದನ್ನು ಮುಟ್ಟುವಾಗ. ನಮ್ಮ ನಾಯಿ ಇಷ್ಟು ಜೋರೇ ಇಲ್ಲ ಮಾರೆ, ಇವರ ನಾಯಿ ಎಷ್ಟು ಜೋರುಂಟು. ಇದು ಪಾಪ. ಲಚ್ಚು 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 ಇವರ ಮಗು ದೊಡ್ಡದಾಗಿದೆ. ಸೂಟೆ ಸೂಟೆ ಶೂಟೆನ ಶೂಟೆನಾ ತಾಮಿ ತಾಮಿ ನಡಬ ನೋಡು. ಸಣ್ಣ ಮಕ್ಕಳ ಕೈಗೆ ಹೋಗುದಿಲ್ಲ. ನಮ್ಮ ಉಪದ್ರ ಮಾಡುದು ನೋಡಿ, ಉಪದ್ರ ಮಾಡುದು ನೋಡಿ ನಮ್ಮ ಬೆಕ್ಕಿಗೆ. ಹೇಳು ಎಷ್ಟೆಷ್ಟು ಚಂದದ ಗಿಡ ಉಂಟು ಗೈಸ್. ಗಿಡ ಎಲ್ಲ ನೋಡಿಕೊಂಡು ಹೋಗ್ತಿದ್ದೇವೆ. ಹೇಗೆ ಹೇಗೆ ಬನ್ನಿ ಬನ್ನಿ ಗೈಸ್. ಇವಳಿದ್ದಾಳೆ, ಇವಳನ್ನು ಝೂಮ್ ಅಲ್ಲಿ ತೋರಿಸಬಾರ್ದಂತೆ, ಅದಕ್ಕೆ ದೂರದಿಂದ ತೋರಿಸಿದೆ ಇವತ್ತು. ಕಾಣ್ತಾಳೆ ನಮ್ಮ ಚಿಕ್ಕಮ್ಮ. ಚಿಕ್ಕಮ್ಮಲ್ಲಿ ಉಗುಳಿದ್ರಾಯ್ತಾ. ಇವರ ಹಾಡು ಹೇಗಿತ್ತು ಗೈಸ್ ಮೊನ್ನೆದ್ದು? ಅವರೇ ಹೇಳ್ತಿದ್ದಾರೆ ಸೂಪರ್ ಅಂತೆ. ಇವರ ಹಾಡಿಗೆ ಒಂದು ಕಾಮೆಂಟ್ ಮಾಡಿ ಅಲ್ಲ, ಎಷ್ಟು ಚಂದ ಹಾಡಿದ್ದಾರೆ. ನೀರ ಬಿಟ್ಟು ನೆಲದ ಮೇಲೆ ಸಾಕು ಮಕ್ಕಳಿಗೆ ಸಾಕು ಅಂತ ಹೇಳಿದ್ದಾರೆ. ಅದಂದ್ರೆ ಹೌದಾ ಅಲ್ವಾ ಅಂತ ಗೊತ್ತಿಲ್ಲ ಇತ್ತಲ್ಲ ಸಾಂಗ್. ಅದೇ ಅದೇ ಮತ್ತೆ ನಾನೇ ಕಾಡಿಲ್ಲ. ಮತ್ತೆ ಮತ್ತೆ ನೆಕ್ಸ್ಟ್ ಹಾಡಿದಾರಲ್ಲ, ಅದು ಇವರ ಅಕ್ಕ, ಸ್ವಂತ ಅಕ್ಕ ವಸಂತಿ ಅಕ್ಕ ನೋಡಿ. ಓ ವಸಂತಿ ಅಕ್ಕ, ಅವರ ಕೈಯನ್ನು ಝೂಮ್ ಮಾಡಿ. ಯಾಕೆ ಎಂತಾಗಿದೆ? ಇವರ ಕೈಯಲ್ಲಿ ನಾವೊಂದು ಪೂಜೆಗೆ ಬಂದಿದ್ದೇವೆ. ಪೂಜೆಗೆ ಬಂದಿದ್ದೇವೆ. ಹೇಳಿ ಹೇಳಿ ಹೇಳಿ. ಶಪಥ ಸಿಕ್ಕಿತ್ತು. ಬೇರೆ ತಿನ್ನಕ್ಕೆ ರೆಡಿ ಆಗ್ತಾ ಉಂಟು. ಊಟ ಮಾಡ್ಲಿಕ್ಕೆ
ತೋಡಲ್ಲಿ ನೀರು ಹೋಗ್ತುಂಟು. ಇದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಉಂಟಲ್ವಾ, ಅದರ ಹಿಂಬದಿ ಇರುವಂತಹ ಮನೆ ನೋಡಿ, ಮನೆ ಇದು ಅದ್ರದೇ ತೋಡು. ಊಟದ ಸಮಯ ಗೈಸ್, ಊಟ ಮಾಡುವ ಬನ್ನಿ ಬನ್ನಿ ಗೈಸ್. ಎಷ್ಟು ಪಾರಿವಾಳ ಉಂಟು ನೋಡಿ, ಫುಲ್ ಪಾರಿವಾಳಗಳ ದೇರಾಶಲ್ಲಿ ಗಿಳಿ. ಮೊನ್ನೆ ತೋರಿಸಿದೆ ನಾನು ನಿಮಗೆ, ನಾಟಿ ಕೋಳಿ. ಫುಲ್ ಜಿಗ್ಗಾಗಿ ರೆಡಿಯಾಗಿದ್ದಾರೆ. ಯಾವ ಶಾಪಿಂದ? ಸಾರಿ, ರಾಧಾನಾ? ರಾಧಾ ಫುಲ್ ಜಿಗ್ಗಾಗಿ ರೆಡಿ ಆಗಿದ್ದಾರೆ ನೋಡಿ. ಮಗಳು ಸಹ ಜಿಗ್ಗ. ಎಂತ? ಒಂದೇ ಕಲರ್. ಇವರು ಸಹ ಕಲರ್ ಸೇಮ್ ಹಾಕಿದ್ದಾರೆ ನೋಡಿ. ಮಗಳು ಊಟ ಬಿಸಿ. ಇವರು ಪೂಜೆ ಬಿಸಿ, ಅವಳು ಊಟದ ಬಿಸಿ. ಮಜ್ಜಿಗೆ ಖಾರ ಉಂಟು ಗೈಸ್. ಹೈಟ್ ಕೊರೆದಿ ಹೈಟ್ ಕೊರ್ಪತಿ ಬಾಬಾ. ಅಲ್ಲ ಉಂಟಾ? ಅಕ್ಕ ಮತ್ತೊಂದು ಎಷ್ಟನೇದು? ಎರಡನೇ. ನಾವು ಪೂಜೆ ಇಲ್ಲಿಂದ ಹೊರಟ್ವಿ ಗೈಸ್. ಪೋಯ್ ಗೈಸ್ ಇತ್ತೆ. ಚಪ್ಪಲೆಲ್ಲ ನಿಮ್ಮದಲ್ಲಿ ಉಂಟು, ನಮ್ಮದಿಲ್ಲಿ ಉಂಟು. ಅದೇಗೆ ನಿಂಗೆ ಗೊತ್ತು? ನಾವು ಬರುವಾಗ ನೀನಿದ್ಯಾ ಅಲ್ಲಿ? ನಿಮ್ಮ ಚಪ್ಪಲ್ ನಂಗೆ ಕಾಣುದಿಲ್ಲವಾ? ಬಾಯ್ ಬಾಯ್ ಬಾಯ್. ರಿಯಾನ್ಶಿ ಚಿಕ್ಕಣ ಬಂದನದೆ ಒಳ್ಳೆ ಓಲ್ಲ ಆ ಸೈಡ್ ಇಲ್ಲಿ ಪಂಡೆ ಬಲೆ ಯಾರು ಫುಲ್ ಬಿಸಿ ಇಲ್ಲ. ಬಬೇ ಬಾಯ್. ನಾವು ಹೊರಟ್ವಿ ಪೂಜೆಯಿಂದ. ಎಸ್ ಗೈಸ್, ಬೈ ಬೈ. ಎಸ್, ಪೂಜೆ ಆಯ್ತು. ಈಗ ಬ್ಯಾಕ್ ಟು ಹೋಮ್, ಅಲ್ಲ ಚಿಕ್ಕಮ್ಮನ ಮನೆಗೆ. ಅಂದ್ರೆ ಹೇಳಿದ್ದಾಳಲ್ಲ ನಮ್ಮ ಮಗಳಿಗೆ ಉಪದ್ರ ಮಾಡುವವಳು, ಅವಳ ಮನೆಗೆ. ಎಸ್, ಅದು ಬೇರೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾನೆ. ಎಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನಾಡಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಮಾಡ, ಬಾಯ್.